ಸಾಮಾನ್ಯವಾಗಿ ಸಾವಿನ ಮನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಹೋದವರು ವಾಪಸ್ ಬರಲ್ಲ, ಅಳಬೇಡಿ ಅಂತ. ಆದ್ರೆ ಕಣ್ಣೆದುರೇ ಉಸಿರಾಡ್ತಿರೋ ಮಗನನ್ನ ಇನ್ನೂ ಹೋಗಿಬಾ ಮಗನೇ ಅಂತ ಸಾವಿನ ಮನೆಗೆ ಕಳುಹಿಸಿಕೊಡೋ ಸ್ಥಿತಿ ಯಾವ ತಂದೆತಾಯಿಗೂ ಬರಬಾರ್ದು. 13 ವರ್ಷಗಳ ಕಾಲ ಕೋಮಾದಲ್ಲಿದ್ದ ಮಗನಿಗೆ ಮೌನವಾಗಿ ವಿದಾಯ ಹೇಳಿದ ಆ ಕುಟುಂಬದ ಕಣ್ಣೀರು ಇಂದು ಇಡೀ ದೇಶವನ್ನೇ ಅಳಿಸಿದೆ. ಇದು ಹರೀಶ್ ರಾಣಾ ಅನ್ನೋ ಒಬ್ಬ ಪ್ರತಿಭಾವಂತ ಯುವಕನ ಕಥೆ. 2013ರಲ್ಲಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಬಿಟೆಕ್ ಓದ್ತಿದ್ದ ಹರೀಶ್ ಹಾಸ್ಟೆಲ್ ಮಹಡಿಯಿಂದ ಬಿದ್ದು ಕೋಮಾಗೆ ಜಾರಿದ್ರು. ಅಂದಿನಿಂದ ಇಂದಿನವರೆಗೆ ಬರೋಬ್ಬರಿ 13 ವರ್ಷಗಳು. ಅಪ್ಪ ಅಶೋಕ್ ರಾಣಾ ಮತ್ತು ಅಮ್ಮ ನಿರ್ಮಲಾ ಮಗನ ಸೇವೆಯಲ್ಲೇ ಬದುಕು ಕಳೆದ್ರು. ಮಗ ಎದ್ದು ಬರ್ತಾನೆ ಅನ್ನೋ ಭರವಸೆ ಸುಳ್ಳಾದಾಗ ಆತ ಅನುಭವಿಸ್ತಿರೋ ನರಕ ಯಾತನೆ ನೋಡಲಾಗದೆ ಕುಟುಂಬ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿತ್ತು. ಕೊನೆಗೂ ಸುಪ್ರೀಂಕೋರ್ಟ್ ದಯಾಮರಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮನೆಯಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಹರೀಶ್ನನ್ನ ಶಿಫ್ಟ್ ಮಾಡೋ ಮೊದಲು ನಡೆದ ದೃಶ್ಯ ಕಲ್ಲು ಮನಸ್ಸಿನವರನ್ನೂ ಕರಗಿಸುವಂತಿತ್ತು. ಬ್ರಹ್ಮಕುಮಾರಿ ಕೇಂದ್ರದ ಸೋದರಿ ಹರೀಶ್ ಹಣೆಗೆ ತಿಲಕವಿಟ್ಟು ಹೊರಡುವ ಸಮಯ ಬಂದಿದೆ, ಎಲ್ಲರನ್ನೂ ಕ್ಷಮಿಸು, ಶಾಂತಿ ಪ್ರಾಪ್ತಿಯಾಗಲಿ ಅಂದಾಗ ಪ್ರಜ್ಞೆಯೇ ಇಲ್ಲದ ಹರೀಶ್ ಕಣ್ಣು ಮಿಟುಕಿಸಿದ್ರು. ಗಲ್ಲ ಅಲುಗಾಡಿಸಿ ಏನೋ ಹೇಳೋಕೆ ಪ್ರಯತ್ನಿಸಿದ್ರು. ಅಪ್ಪ ಅಶೋಕ್ ರಾಣಾ ಬಿಕ್ಕಿ ಬಿಕ್ಕಿ ಅಳ್ತಾ ಇಡೀ ಕುಟುಂಬದ ಕ್ಷಮೆ ಕೇಳಿದ್ರು. ಏಮ್ಸ್ ಆಸ್ಪತ್ರೆಯಲ್ಲಿ ಈಗ ಹರೀಶ್ಗೆ ಮುಕ್ತಿ ನೀಡೋ ಪ್ರಕ್ರಿಯೆ ಶುರುವಾಗಲಿದೆ. ಇಲ್ಲಿ ವೈದ್ಯರು ಇಂಜೆಕ್ಷನ್ ಕೊಟ್ಟು ಪ್ರಾಣ ತೆಗೆಯೋದಿಲ್ಲ, ಬದಲಿಗೆ ಹಂತ ಹಂತವಾಗಿ ಜೀವರಕ್ಷಕ ಚಿಕಿತ್ಸೆಯನ್ನ ಮತ್ತು ಆಹಾರವನ್ನ ನಿಲ್ಲಿಸಲಾಗುತ್ತೆ. ದೇಹವು ಸಹಜವಾಗಿ ಸಾವು ಕಾಣುವಂತೆ ಮಾಡೋದೇ ಈ ಪ್ರಕ್ರಿಯೆ. ಆದ್ರೆ ಈ ಸಮಯದಲ್ಲಿ ಅವರಿಗೆ ಕಿಂಚಿತ್ತೂ ನೋವಾಗದಂತೆ ಪ್ಯಾಲಿಯೇಟಿವ್ ಕೇರ್ ನೀಡಲಾಗುತ್ತೆ. 13 ವರ್ಷಗಳ ಜಂಜಾಟದಿಂದ ಹರೀಶ್ ಈಗ ಶಾಶ್ವತ ವಿಶ್ರಾಂತಿಗೆ ತೆರಳಲಿದ್ದಾರೆ. ಜನ್ಮ ನೀಡಿದ ಪಾಲಕರೇ ಮಗನ ಸಾವನ್ನ ಬಯಸೋ ಸ್ಥಿತಿ ಬಂದಿರೋದು ನಿಜಕ್ಕೂ ದುರಂತ. ಆದ್ರೆ ಈ ಹೋರಾಟ ಮಗನ ನೋವನ್ನ ಕೊನೆಗಾಣಿಸೋದಿಕ್ಕೆ ಮಾತ್ರ ಆಗಿತ್ತು. ಹರೀಶ್ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಕುಟುಂಬಕ್ಕೆ ಈ ದುಃಖ ಭರಿಸೋ ಶಕ್ತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. सबको माफ करते हुए और सबसे माफी मांगते हुए उठ जाओ, ठीक है।